ಬಣ್ಣದ ಲೋಕ ಅಂದ್ರೇನೆ ಹೀಗೆ. ದಿನಕ್ಕೆ ಅದೆಷ್ಟೋ ಚಿತ್ರಗಳು ಸೆಟ್ ಇರುತ್ತೋ ಅದೆಷ್ಟೋ ಸಿನಿಮಾಗಳ ಚಿತ್ರೀಕರಣ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ಎಷ್ಟು ಚಿತ್ರಗಳು ತೆರೆ ಕಾಣುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಏಕಂದ್ರೆ ಇಲ್ಲೊಂದು ಚಿತ್ರವಿದೆ. ಈ ಬಗ್ಗೆ ಕೇಳಿದ್ರೆ ನೀವು ಬಿದ್ದು ಬಿದ್ದು ನಗ್ತಿರೋ, ಕ್ಯಾಕರ್ಸಿ ಉಗಿತಿರೋ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಕೆಲವು ದಿನಗಳ ಹಿಂದೆ ಈ ಚಿತ್ರವೊಂದು ಕುಡ್ಲದ ಗಲ್ಲಿಯಲ್ಲಿ ಸದ್ದು ಮಾಡಿತ್ತು. ಹಾಗೆ ಚಿತ್ರದ ಮುಹೂರ್ತದ ಡೇಟ್ ಕೂಡ ಅನೌನ್ಸ್ ಆಯಿತು. ಮುಹೂರ್ತನೇ ಫಿಕ್ಸ್ ಆದ್ಮೇಲೆ ಶೂಟಿಂಗ್ ನಡೀಲೇಬೇಕಲ್ವಾ. ಹಾಗೆ ಮುಹೂರ್ತದ ನೆಕ್ಸ್ಟ್ ಡೇ ಶೂಟಿಂಗ್ ಡೇಟ್ ಕೂಡ ಫಿಕ್ಸ್ ಆಯಿತು. ಅದರಂತೆ ಹಿಂದಿನ ದಿನ ಮುಹೂರ್ತ ನಡೆದು ಅಂದಿನ ದಿನ ಶೂಟಿಂಗ್ ನಡೆಯಿತು. ಆದ್ರೆ ಅಂದೇ ಸಂಜೆ ಚಿತ್ರತಂಡಕ್ಕೆ ಬಿಗ್ ಶಾಕ್ ಒಂದು ಕಾದಿತ್ತು. ಅಂದು ಪ್ಲಾನಿಂಗ್ ನಂತೆ ಚಿತ್ರೀಕರಣ ನಡೀತಾ ಇದ್ರೆ ಏನೋ ಆಗ್ತಿರ್ಲಿಲ್ವೋ ಏನೋ. ಹಾಗೆ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಪ್ರಸ್ತುತವೂ ಚಿತ್ರೀಕರಣ ನಡೀತಾ ಇರ್ತಿತ್ತು. ಆದ್ರೆ ಅಂದು ಸೆಟ್ ನಲ್ಲಿ ಊಟದ ವಿಚಾರವಾಗಿ ನಿರ್ಮಾಪಕರಿಬ್ಬರು ರಂಪರಾಮಾಯಣ ಮಾಡಿಕೊಂಡ್ರು. ಸಣ್ಣ ವಿಚಾರಕ್ಕೆ ಆರಂಭವಾದ ಹಪ್ಪಳ ಸಂಡಿಗೆ ಜಗಳ ಸಿನಿಮಾ ನಿಲ್ಸೋವರೆಗೂ ಬಂತು. ಅರ್ಥಾತ್ ಊಟದ ವಿಚಾರಕ್ಕೆ ಆರಂಭವಾದ ಇಬ್ಬರು ನಿರ್ಮಾಪಕರ ನಡುವಿನ ಕಿತ್ತಾಟ ಒಂದೇ ದಿನದ ಶೂಟಿಂಗ್ಗೆ ಮೀಸಲಾಗಿ ಸಿನಿಮಾವೇ ಡ್ರಾಪ್ ಆಗುವಂತಾಯ್ತು. ಆದ್ರೆ ಈ ನಿರ್ಮಾಪಕರ ಹಪ್ಪಳ ಸಂಡಿಗೆ ಜಗಳ ಸೆಟ್ ನಲ್ಲಿದ್ದವರಿಗಂತೂ ಬಿಟ್ಟಿ ಮನೋರಂಜನೆ ಸಿಕ್ಕಿರೋದಂತೂ ಸುಳ್ಳಲ್ಲ. ಇಷ್ಟಾದ್ರೂ ಸಿನಿಮಾ ಬರುತ್ತೋ ಇಲ್ವೋ ಅನ್ನೋದನ್ನು ಆ ಕೊರಗಜ್ಜನೆ ಹೇಳಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.